ಮುಂಬಯಿಯ ಅಂಧೇರಿಯ ಮೊಗವೀರ ಸಮುದಾಯದ ಎಂವಿಎಂ ಎಜುಕೇಷನ್ ಕ್ಯಾಂಪಸ್ನ ಮುಂಭಾಗದಲ್ಲಿರುವ ಶ್ರೀ ಲಕ್ಷ್ಮೀ ನಾರಾಯಣ ಮಂದಿರದಲ್ಲಿ ಅಂಧೇರಿ ಅಯ್ಯಪ್ಪ ಭಕ್ತ ವೃಂದದ ವಾರ್ಷಿಕ ಅಯ್ಯಪ್ಪ ಮಹಾಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮುಂಬಯಿಯ ಅಂಧೇರಿಯಲ್ಲಿರುವ ಅಂಧೇರಿ ಅಯ್ಯಪ್ಪ ಭಕ್ತ ವೃಂದವನ್ನು ಇನ್ನಂಜಿಯ ಚಂದ್ರಹಾಸ ಗುರುಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಸ್ಥಾಪಿಸಲಾಗಿತ್ತು. ಇಂದು ನಡೆದ ವಾರ್ಷಿಕ ಮಹಾಪೂಜೆಯಲ್ಲಿ 6,000ಕ್ಕೂ ಮಿಕ್ಕ ಭಕ್ತರ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮಹಾರಾಷ್ಟ್ರದಾದ್ಯಂತ ಇರುವ ಅಯ್ಯಪ್ಪ ಭಕ್ತರು ಮತ್ತು ಮಾಲಾಧಾರಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಬಗ್ಗೆ ಗುರುಸ್ವಾಮಿ ಚಂದ್ರಹಾಸ್ ಅವರು ಮಾತನಾಡಿ, ಮುಂಬೈಯಿಂದ 5 ಬಾರಿ ಪಾದಯಾತ್ರೆಯ ಮೂಲಕ ಶಬರಿಮಲೆಗೆ ತೆರಳಿದ್ದೇನೆ. ಈ ಬಾರಿ 32ನೇ ಯಾತ್ರೆ ಇದಾಗಿದೆ. ಮುಂದಿನ ವರ್ಷ 33ನೇ ಯಾತ್ರೆಯನ್ನ ಕೈಗೊಳ್ಳಲಿದ್ದು ಪಾದಯಾತ್ರೆಯ ಮೂಲಕ ತೆರಳುವುದಾಗಿ ಮಾಹಿತಿ ನೀಡಿದ್ರು. ఈ భక్తిన భక్తాభిమానులు మనసుడు ఇష్టార్థులు ಒಂದು ಬೈದರ ಆ ಇಷ್ಟಾರ್ಥುలు ಅಗಲ ನೆರವೇರಲೇಕ ಶ್ರೀ ಅಯ್ಯಪ್ಪ ಸ್ವಾಮಿನ ಅನುಗ್ರಹ ಆಗಲಿ ಸದಾ ಉಪ್ಪಾಡು. ಈ ಅಯ್ಯಪ್ಪ ಸ್ವಾಮಿನ ಮಾಲೆ ಪಾಡ್ದು ಭಕ್ತಾಭಿಮಾನಿಗಳು ಕಠಿಣ ಋತುನು ಪದ್ದದು ಸರಿಯಾಯಿನ ಋತೋತ್ರು ಪೋಂಡ ಸನ್ನಿಧಿಗೆ ದರ್ಶನನು ಮಲ್ತಂಡ ಅಯ್ಯಪ್ಪ ಸ್ವಾಮಿಲು ಖಂಡಿತವಾದಲ ನಮನ. ಇದೇ ವೇಳೆ ಭಜನಾ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿಯ ಶರಣಘೋಷ ನಡೆಯಿತು. ಕ್ಯಾಮರಾಮನ್ ಜಯರಾಮ್ ಜೊತೆ ದಿನೇಶ್ ಕುಲಾಲ್ ಬೊಕ್ಕಪಟ್ನ, ಮುಂಬೈ.